ಚಹಾ ಅಥವಾ ಕಾಫಿ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಚಹಾ ಅಂದರೆ ಕೆಲವರಿಗೆ ಅಚ್ಚುಮೆಚ್ಚಾದರೆ, ಇನ್ನು ಕೆಲವರಿಗೆ ಸ್ಟ್ರೆಸ್ ರಿಲೀಫರ್, ಇನ್ನು ಕೆಲವರಿಗೆ ಅದೊಂದು ಜೀವನದ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ. ಚಹಾವನ್ನ ಬಿಟ್ಟಿರದೆ ಮಂದಿಯೇ ಇಲ್ಲ. ಈ ಚಹಾದಲ್ಲೇ ಇದೀಗ ವಿಶೇಷವಾದ ಒಂದು ಆವಿಷ್ಕಾರ ನಡೆದಿದೆ. ಹೌದು, ಹೆಸರು ಕೇಳುತ್ತಿದ್ದಂತೆ ನಿದ್ದೆಗಣ್ಣಿನಲ್ಲಿ ಎದ್ದು ಕುಳಿತುಕೊಳ್ಳುವವರಿದ್ದಾರೆ. ಚಹಾ ಕುಡಿಯಲು ಇಷ್ಟಪಡುವವರು ಯಾವಾಗ ಎಲ್ಲಿ ಚಹಾ ಕೊಟ್ಟರೂ ಖುಷಿಯಿಂದ ಕುಡಿಯುತ್ತಾರೆ. ದಿನಕ್ಕೆ 10 ಕಪ್ಗಿಂತ ಹೆಚ್ಚು ಚಹಾ ಕುಡಿಯುವವರಿದ್ದಾರೆ. ಟೀ ಒಂದು ರೀತಿಯ ಅಮಲು ಎಂದರೆ ತಪ್ಪಾಗಲಾರದು. ಅನೇಕರ ದಿನದ ಆರಂಭ ಚಹಾದಿಂದನೇ ಶುರುವಾಗುತ್ತೆ. ಟೀ ಕುಡಿದಿಲ್ಲವೆಂದರೆ ಕೆಲಸ ಶುರು ಮಾಡುವ ಮೂಡ್ ಇರುವುದಿಲ್ಲ. ಒತ್ತಡದಿಂದ ರಿಲ್ಯಾಕ್ಸ್ ಆಗಬೇಕಂದ್ರೆ ಕೆಲವರಿಗೆ ಕಪ್ ಟೀ ಬೇಕು. ಇನ್ನು ಕೆಲವರು ಲೋಟಗಟ್ಟಲೆ ಚಹಾ ಸೇವಿಸ್ತಾರೆ. ಊಟದ ಜೊತೆ ನೀರಿನ ಬದಲು ಟೀ ಕುಡಿಯುವವರು ಇದ್ದಾರೆ. ಕುಡಿಯೋದಕ್ಕೂ ಸ್ಟೈಲ್ ಇದೆ. ತಮ್ಮಿಷ್ಟದ ಕಪ್ನಲ್ಲಿ ಟೀ ಕುಡಿದ್ರೆ ಮಾತ್ರ ಕೆಲವರಿಗೆ ನೆಮ್ಮದಿ. ಮತ್ತೆ ಕೆಲವರು ಮಣ್ಣಿನ ಕಪ್ನಲ್ಲಿ ಚಹಾ ಸೇವಿಸಲು ಇಷ್ಟಪಡ್ತಾರೆ. ರೈಲ್ವೆ ನಿಲ್ದಾಣ ಸೇರಿದಂತೆ ಅನೇಕ ಕಡೆ ಮಣ್ಣಿನ ಕಪ್ನಲ್ಲಿ ಈಗ ಟೀ ಸಿಗ್ತಿದೆ. ಟೀ ರುಚಿ ಜೊತೆ ಕಪ್ ವಾಸನೆ ಇಷ್ಟವಾಗುತ್ತದೆ. ಕುಲ್ಲಾದ್ನಲ್ಲಿ ಟೀ ಕುಡಿದವರು ಕಪ್ ಬಿಸಾಕದೆ ಮನೆಗೆ ತೆಗೆದುಕೊಂಡು ಬರ್ತಾರೆ. ಇದು ಪರಿಸರವನ್ನ ರಕ್ಷಿಸುತ್ತದೆ. ಪ್ಲಾಸ್ಟಿಕ್ ಕಪ್ಗಳಿಂದ ಪರಿಸರಕ್ಕೆ ಹಾನಿಯಾಗ್ತದೆ ಎಂಬ ಕಾರಣದಿಂದಲೇ ಕುಲ್ಲಾದ್ ಚಹಾ ಈಗ ಪ್ರಸಿದ್ಧಿ ಪಡೆಯುತ್ತಿದೆ. ಬಿಸ್ಕತ್ ವೇಫರ್ನಿಂದ ಇದು ತಯಾರಾಗ್ತದೆ. ಐಸ್ ಕ್ರೀಮ್ ಜೊತೆ ನಾವು ಅದನ್ನು ತಿನ್ನುತ್ತೇವೆ. ಈಗ ಟೀಗೂ ಬಿಸ್ಕತ್ ವೇಫರ್ ಬಂದಿದೆ. ಟೀ ಕುಡಿದ ನಂತರ ಜನರು ಕಪ್ ಎಸೆಯುವಂತಿಲ್ಲ, ಈ ಕಪ್ಪನ್ನು ತಿನ್ನಬಹುದು. ಸೊ ಇದೊಂದು ವಿಶೇಷ ರೀತಿಯ ಟೀ ಕಪ್ ಇದೀಗ ಇತ್ತೀಚಿನ ದಿನಗಳಲ್ಲಿ ಕಾಣಿಸಿಕೊಂಡಿದೆ. ಇಲ್ಲಿ ನೀವು ಟೀಯನ್ನು ಕುಡಿಬಹುದು, ನಂತರ ಆ ಟೀ ಕಪ್ಪನ್ನು ಸ್ವತಃ ತಿನ್ನಬಹುದು. ಐಸ್ ಕ್ರೀಮ್ಗಳಲ್ಲಿ ಯಾವ ರೀತಿಯ ಕೋನ್ ಐಸ್ ಕ್ರೀಮ್ಗಳಲ್ಲಿ ನೀವು ಬಿಸ್ಕೆಟ್ ಥರದ ಒಂದು ತಿನಿಸನ್ನು ಕಾಣ್ತೀರಿ, ಅದೇ ರೀತಿಯ ತಿನಿಸನ್ನು ಇಲ್ಲಿ ಟೀ ಕಪ್ಗಳಲ್ಲಿ ಬಳಸಲಾಗಿದೆ. ಇದೊಂದು ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಕಾಣಿಸಿಕೊಂಡಿದೆ.